ನಮಸ್ಕಾರ, ನಾನು ನಿಮ್ಮ ಪ್ರೀತಿ ರವಿ ತೊಂಡಗೆರೆ. ಇವತ್ತು ಈ ವಿಡಿಯೋ ಮುಖಾಂತರ ಏನು ಮಾತಾಡಕ್ಕೆ ಬಂದಿದ್ದೀನಪ್ಪ ಅಂತಂದರೆ, ಇವತ್ತಿನ ಸಂದರ್ಭದಲ್ಲಿ ಬಹಳ ಬಹಳ ಮುಖ್ಯವಾದಂಥ ಒಂದು ವಿಷಯ, ಅದ್ರ ಬಗ್ಗೆ ಮಾತಾಡಬೇಕಾಗಿದೆ. ಆ ವಿಷಯ ಒಂದು ಸಾಕ್ಷಿಯಾಗಿ ನಮ್ಮ ಕಣ್ಣ ಮುಂದಿಗೆ ಬರ್ತದೆ. ಯಾಕೆಂದರೆ ಇವತ್ತಿನ ಯುವಕರಿಗೆ ಏನಪ್ಪ ಅಂತಂದರೆ ಒಂದು ಒಳ್ಳೆ ಮಾರ್ಗದರ್ಶನ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಭಾಳ ಸದ್ದು ಮಾಡಿರ್ತಕ್ಕಂಥ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಇದನ್ನು ಬರೆದವರು ಈ ನಾಡಿನ ಚಿಂತಕರು, ಸಾಹಿತಿಗಳು, ನಾಟಕಕಾರರು, ಚಲನಚಿತ್ರ ನಿರ್ದೇಶಕರು, ನಿವೃತ್ತ ಪ್ರಾಂಶುಪಾಲರು, ಸಂಸ್ಕೃತಿ ಚಿಂತಕರು ಆದಂಥ ಪ್ರೊಫೆಸರ್ ಎಲ್ ಎನ್ ಮುಕುಂದರಾಜ್ ಅವರು ತಮ್ಮ ಅನುಭವಗಳನ್ನು ಒಂದು ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಅದರ ಹೆಸರು ದೇಶಕ್ಕಾಗಿ RSS ಬಿಟ್ಟೆ ಅಂತಕ್ಕಂಥ. ಈ ಪುಸ್ತಕದ ಹೆಸರು ದೇಶಕ್ಕಾಗಿ RSS ಬಿಟ್ಟೆ ಅಂತ. ಇದು ಬಹಳ ಓದಲಿಕ್ಕೆ ಬಹಳ ಆಸಕ್ತಿದಾಯಕವಾದಂಥ ಒಂದು ಪುಸ್ತಕ. ಸರಳವಾಗಿದೆ. ಇದು ತಮ್ಮ ಅನುಭವಗಳನ್ನು ತಾವು RSS ಅಲ್ಲಿದ್ದು ಹೇಗೆ ದುಡಿದ್ರು, ಅದರಿಂದ ಹೊರಗಡೆ ಬರಲಿಕ್ಕೆ ಕಾರಣಗಳೇನು ಅಂತಕ್ಕಂಥದ್ದನ್ನ ಇದರಲ್ಲಿ ತುಂಬ ಸರಳವಾಗಿ ಹೇಳಿದ್ದಾರೆ. ಇವತ್ತು ಇವರ ಸಮಕಾಲೀನರು, ಇವರ ಜೊತೆಲಿ ಇದ್ದಕ್ಕಂಥವ್ರು ಈ ನಾಡಿನಲ್ಲಿ, ಈ ದೇಶದಲ್ಲಿ ಎಲ್ಲ ರೀತಿಯಾದಂಥ ಅನುಕೂಲಗಳು, ಸವಲತ್ತುಗಳು, ಸೌಲಭ್ಯಗಳು, ಸ್ಥಾನಮಾನಗಳನ್ನು ತಗೊಂಡು ಇವತ್ತು ತಲತಲಾಂತರಕ್ಕಾಗುವಷ್ಟು ಆಸ್ತಿಯನ್ನು ಮಾಡಿಕೊಂಡು ಇವತ್ತು ಆರಾಮಾಗಿದ್ದಾರೆ. ಅಂಥವರ ಜೊತೆ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಪ್ರೊಫೆಸರ್ ಎಲ್ ಎನ್ ಮುಕುಂದರಾಜ್ ಅವರು ತಾನು ಏನೋ ತಪ್ಪು ಮಾಡ್ತಾ ಇದ್ದೀನಿ, ಇಲ್ಲಿ ಏನೋ ದೊಡ್ಡ ಅಪಾಯ ಇದೆ ಅಂತ ಮನಗಂಡು ಸ್ವತಃ ತಾವೇ ಸವಾಸವನ್ನ ಬಿಟ್ಟು ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪುರವರ ಆದರ್ಶಗಳನ್ನ ಇಟ್ಕೊಂಡು ಎಲ್ಲವನ್ನು ನೂಕಿ ಎಲ್ಲವನ್ನು ತಳ್ಕೊಂಡು ಹೊರಗಡೆ ಬಂದು ಇದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟು ಈ ದೇಶದ ಜನರನ್ನ, ಈ ದೇಶದ ಯುವಕರನ್ನ ಸರಿಯಾದ ರೀತಿಯಲ್ಲಿ ಹೋಗಿ ಅಂತಕ್ಕಂಥ ಒಂದು ದಾರಿ ಮಾರ್ಗಗಳನ್ನ ತೋರಿಸ್ತಕ್ಕಂಥ ವ್ಯಕ್ತಿತ್ವ ಇದೆಯಲ್ಲ, ಅದಕ್ಕಿಂತ ದೊಡ್ಡ ದೇಶ ಪ್ರೇಮ ಇನ್ನೊಂದಿಲ್ಲ. ಇವತ್ತು ಬಹುಶಃ ಅವರೆಲ್ಲ ಇದೆಲ್ಲ ನಮ್ಗೆ ಯಾಕೆ, ನಾವು ಚೆನ್ನಾಗಿರೋಣ ಅಂತ ಒಂದು ನಿರ್ಧಾರವನ್ನು ತಳ್ಕೊಂಡಿದ್ದೀರಾ. ಇವತ್ತು ಈ ರಾಜ್ಯದಲ್ಲಿ ಯಾವುದೋ ಒಂದು ಮಂತ್ರಿನೋ ಅಧ್ಯಕ್ಷರೋ ಏನೋ ಒಂದಾಗಿ ಇವತ್ತು ಇರ್ತಾ ಇದ್ರು. ಅಂದ್ರೆ ಅಂತ ಒಂದು ಅವಕಾಶಗಳನ್ನ ಬಿಟ್ಟು ಸಮಾಜಕ್ಕಾಗಿ, ಯುವಕರಿಗಾಗಿ, ಧರ್ಮಕ್ಕಾಗಿ ಅಥವಾ ಒಂದು ಸಂಸ್ಕೃತಿಯ ಉಳಿವಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿ ಹೊರಗಡೆ ಬರೋದಿದೆಯಲ್ಲ, ಅದನ್ನ ಏನಂತೀವಿ? ಅದೇ ದೇಶ ಪ್ರೇಮ. ಇಂಥ ಜನ ಎಷ್ಟು ಜನ ಸಿಗ್ತಾರೆ ನಮ್ಮ ದೇಶಗಳಲ್ಲಿ? ಅಧಿಕಾರಕ್ಕಾಗಿ ರಾತ್ರೋರಾತ್ರಿ ಏನೇನೋ ಹುಟ್ಟಿಸ್ಬಿಡ್ತಾರೆ, ಅಧಿಕಾರಕ್ಕಾಗಿ ಜನಗಳನ್ನ ಹೊಡೆಯುತ್ತಾರೆ, ಅಧಿಕಾರಗಳಿಗೆ ಧರ್ಮಗಳನ್ನು ಬೆಂಕಿ ಹಾಕ್ತಾರೆ, ಸಂವಿಧಾನವನ್ನ ಅಲ್ಲೋಲ ಕಲ್ಲೋಲ ಮಾಡಬೇಕು ಅಂತ ನಾನಾ ರೀತಿಯಾದಂಥ ಹೇಳಿಕೆಗಳನ್ನ, ನಾನಾ ರೀತಿಯಾದಂಥ ದುಷ್ಟ ಪ್ರಕಾರಗಳನ್ನ ಈ ದೇಶದಲ್ಲಿ ಹುಟ್ಟಿಸ್ತಕ್ಕಂಥ ಜನರ ನಡುವೆ ಪ್ರೊಫೆಸರ್ ಎಲ್ ಮುಕುಂದರಾಜ್ ಅವರು ಎಲ್ಲ ಆನಂದ ಐಶ್ವರ್ಯಗಳು ಸಿಗ್ತಕ್ಕಂಥ ಜಾಗ, ಅದನ್ನು ಬಿಟ್ಟು ಹೊರಗಡೆ ಬಂದು ಇವತ್ತು ಒಬ್ಬ ಸಾಮಾಜಿಕ ಪರಿವರ್ತನೆ ಮಾಡೋ ದಿಕ್ಕಿನಲ್ಲಿ ಹೊರಟಿದಾರಲ್ಲ, ಅದು ನಿಜವಾಗ್ಲೂ ಉನ್ನತವಾದಂಥ ದೇಶ ಪ್ರೇಮ. ಹಾಗಾಗಿ ದೇಶಕ್ಕಾಗಿ RSS ಬಿಟ್ಟೆ ಅಂತಕ್ಕಂಥ ಈ ಪುಸ್ತಕದಲ್ಲಿ ಅವರ ಅನುಭವಗಳನ್ನ ಬರೆದಿದ್ದಾರೆ. ಬಹಳ ಸರಳವಾಗಿ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಓದ್ಕೋಬಹುದು. ದೇಶ ಪ್ರೇಮ ಅಂತಂದ್ರೆ ಏನು? ನಿಯತ್ತಾಗಿ ಬದುಕೋದು ದೇಶ ಪ್ರೇಮ, ಎಲ್ಲಾ ಧರ್ಮಗಳನ್ನ ಗೌರವಿಸೋದು ದೇಶ ಪ್ರೇಮ, ಪ್ರಾಮಾಣಿಕವಾಗಿ ಬದುಕೋದು ದೇಶ ಪ್ರೇಮ, ದುಡಿದು ಬದುಕೋದು ದೇಶ ಪ್ರೇಮ. ಪಂಪ ಹೇಳ್ದಂಗೆ ಮನುಜಕುಲಂ ತಾನಂದ ವಲಂ ಅಂತ ಹೇಳ್ತಾರಲ್ಲ, ಕುವೆಂಪು ಹೇಳ್ತಾರಲ್ಲ ವಿಶ್ವಮಾನವ ಧರ್ಮ, ಅದು ದೇಶ ಪ್ರೇಮ. ಡಾಕ್ಟರ್ BR ಅಂಬೇಡ್ಕರ್ ಈ ದೇಶದ ತುಳಿತ ಸಮುದಾಯದಲ್ಲಿ ಹುಟ್ಟಿ ಜಗತ್ತಿಗೆ ಒಂದು ಜ್ಞಾನವನ್ನು ಬೆಳಕಾದ್ರಲ್ಲ, ಅದು ದೇಶ ಪ್ರೇಮ. ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ರಲ್ಲ, ಅದು ದೇಶ ಪ್ರೇಮ. ಆದ್ರೆ ಇವರು ಈ RSS ಅವರು ಹೇಳ್ತಕ್ಕಂಥದ್ದು ದೇಶ ಪ್ರೇಮ ಅಲ್ಲ, ಇದೊಂದು ಜಾತಿ ಪ್ರೇಮ. ಇವರು ಹೇಗೆ ಹೇಳ್ತಾರೆ ಅಂತಂದ್ರೆ, ಯುವಕರನ್ನ, ಅವರು ದೇಶದ ಭಕ್ತಿ ಹೆಸರಿನಲ್ಲಿ ಯುವಕರನ್ನ ಬಹಳ ನಯವಾಗಿ, ಮುದ್ದಾಗಿ ಅವರ ತಿದ್ತಾರೆ, ಅವ್ರನ್ನ ಬಹಳ ಮುದ್ದಾಗಿ ತಿದ್ತಾರೆ. ಅದು ಗೊತ್ತೇ ಒಂದು ಬರಹಗಳು, ಕುವೆಂಪು, ಅಂಬೇಡ್ಕರ್, ಬುದ್ಧ, ಬಸವಣ್ಣ, ಇಂಥವ್ರನ್ನೆಲ್ಲ ನಾವು ಓದಿಕೊಂಡಾಗ ನಮ್ಗೆ ನಿಜವಾದಂಥ ದೇಶಭಕ್ತಿ ಅಥವಾ ದೇಶ ಪ್ರೇಮ ಏನಂತ ಅರ್ಥ ಆಗ್ತದೆ. ಆ ನಿಟ್ಟಿನಲ್ಲಿ ಈ ನಾಡಿನಲ್ಲಿ ತುಂಬಾ ಜನ ಸಾಹಿತಿಗಳು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಹಾಗಾಗಿ ಅದರಲ್ಲಿ ಬಹಳ ಪ್ರಮುಖರಾದಂಥ ಎಲ್ ಎನ್ ಮುಕುಂದರಾಜ್ ಅವರು ಈ ಪುಸ್ತಕವನ್ನ ದೇಶಕ್ಕಾಗಿ RSS ಬಿಟ್ಟೆ ಅಂತಕ್ಕಂಥ ಪುಸ್ತಕವನ್ನ ಇವತ್ತು ನಮ್ಮೆಲ್ಲರ ಕೈಗಳಿಗೆ ಕೊಟ್ಟಿದ್ದಾರೆ. ಇದನ್ನು ನಿಜವಾಗ್ಲೂ ನಾವೆಲ್ಲರೂ ಪ್ರಾಮಾಣಿಕವಾಗಿ
ಇದ್ರ ಓದಿ ಅರ್ಥ ಮಾಡ್ಕೋಬೇಕಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ನಾವು ಮಾತಾಡಬೇಕಾಗಿದೆ. ದೇಶ ಪ್ರೇಮ ಅಂತಕ್ಕಂಥದ್ದು ಹೇಳೋದಲ್ಲ, ಬಯಲಿ ನಡ್ಕೊಂಡು ತೋರಿಸೋದು. ದೇಶ ಪ್ರೇಮ ಅಂತದ್ದು ಯಾರಿಗೂ ಹೇಳಬೇಕಾಗಿಲ್ಲ. ಈ ದೇಶವನ್ನು ಕೆಟ್ಟದವ್ರು ನಾವು. ನಮಗೆ ದೇಶ ಪ್ರೇಮ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಆಗಲಿ ಅಥವಾ ಸಂಘಟನೆ ಆಗಲಿ ಬೇಕಾಗಿಲ್ಲ. ಉದ್ದೇಶಗಳಿರಲಿ, ಯಾವುದೇ ಸಂಘಟನೆ ಆಗಲಿ, ಉದ್ದೇಶ ಒಳ್ಳೇದಿದ್ರೆ ಓಕೆ, ತೊಂದರೆ ಇಲ್ಲ. ಆದರೆ ದೇಶವನ್ನು ನೋಡಿರ್ತಕ್ಕಂಥ, ಮನಸ್ಸುಗಳನ್ನು ನೋಡಿರ್ತಕ್ಕಂಥ, ಧರ್ಮಗಳನ್ನು ನೋಡಿರ್ತಕ್ಕಂಥ ಸಂಘಟನೆಗಳು ಅಥವಾ ಅವ್ರು ಹೇಳ್ತಕ್ಕಂಥ ಪಾಠಗಳು ಇವತ್ತಿನ ಯುವಕರಿಗೆ ಆಹಾರ ಆಗಬಾರ್ದು, ಯುವಕರು ದಾರಿ ತಪ್ಪಬಾರ್ದು ಅಂತಕ್ಕಂಥ ಉದ್ದೇಶದಿಂದ ತನ್ನ ಎಲ್ಲ ವೈಭವ ಜೀವನಗಳನ್ನು, ತನ್ನ ಅಧಿಕಾರ ಎಲ್ಲವನ್ನು ಬಿಟ್ಟು, ಸಿಗ್ತಕ್ಕಂಥ ಅಧಿಕಾರ ಸ್ಥಾನಮಾನಗಳನ್ನ ಬಿಟ್ಟು ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ಒಬ್ಬ ವೇಸ್ಟ್ರಾಗಿ ಇವತ್ತು ಇಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರಲ್ಲ, ಇದಕ್ಕಿಂತ ದೇಶ ಪ್ರೇಮ ಇನ್ನೇನಿದೆ? ಇದೇ ದೇಶ ಪ್ರೇಮ. ಹಾಗಾಗಿ ಈ ಟೈಟಲ್ ಮಾತ್ರ ಬಹಳ ಅದ್ಭುತವಾಗಿದೆ. ದೇಶಕ್ಕಾಗಿ RSS ಬಿಟ್ಟೆ ಅಂತಕ್ಕಂಥ ಒಂದು ಟೈಟಲ್ ಇದೆಯಲ್ಲ, ಈ ಪುಸ್ತಕ ದಯಮಾಡಿ ತಾವೆಲ್ಲರೂ ಕೊಂಡ್ಕೊಂಡು ಓದಿ. ಇದ್ರ ಬಗ್ಗೆ ನೀವು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬ ದೇಶ ಪ್ರೇಮಿ ಕೂಡ ಮಾತಾಡಬೇಕಾಗಿದೆ. ದೇಶ ಪ್ರೇಮ ಅಂದರೆ ಯಾರು ದ್ವೇಷ ಮಾಡೋದಲ್ಲ. ದೇಶ ಪ್ರೇಮ ಎಲ್ಲರನ್ನು ಪ್ರೀತಿ ಮಾಡೋದೇ ದೇಶ ಪ್ರೇಮ. ಸೊ ಹಾಗಾಗಿ ಈ ಪುಸ್ತಕ ತುಂಬ ಚೆನ್ನಾಗಿದೆ, ಓದೋದಕ್ಕೆ ತುಂಬ ಸರಳವಾಗೂ ಕೂಡ ಇದೆ. ಇದು ಏನು ಕಲ್ಪನೆ ಅಲ್ಲ. ಇದು ತಮ್ಮ ಅನುಭವಗಳನ್ನು ಅನುಭವಗಳನ್ನು ಅಕ್ಷರಗಳಿಗೆ ಇಳಿಸಿ ಪುಸ್ತಕ ಮಾಡಿದ್ದಾರೆ. ಇದು 1 ಗಂಟೆಯಲ್ಲಿ ಓದ್ಬೋದು. ದಯಮಾಡಿ ಎಲ್ಲರೂ ಓದಿ.